ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಉಡುಪಿ. ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಮಹಿಮಾ ಕೋಕೋನಟ್ ಆಯಿಲ್, ಸುಭಾಷ್ ನಗರ, ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು, ವಿಶೇಷ ದಿನವಂತಲೇ ಹೇಳ್ಬೋದು. ಯಾಕಂದರೆ ಶ್ರೀಕೃಷ್ಣ ಮಠದ ಹತ್ತಿರ ಇದ್ದೇವೆ ವೀಕ್ಷಕರೇ. ಇಲ್ಲಿ ಒಂದು ಸ್ಪೆಷಲ್ ತಿಂಡಿ ಮಾಡುವವರಿದ್ದಾರಂತೆ. ಅದು ಕೂಡ ಲೆಕ್ಕ ಮಾಡುವಷ್ಟು ಮಾತ್ರ ತಿಂಡಿ ಮಾಡ್ತಾರೆ, ಜಾಸ್ತಿ ಮಾಡಲ್ಲ. ಅದು ಕೂಡ ಎಲ್ಲಿ ಅಂತ ಕರೆಕ್ಟ್ ನಿಮಗೆ ಅಡ್ರೆಸ್ ಹೇಳ್ತೀನಿ ನೋಡಿ. ಈಚೆಗಡೆಯಿಂದ PPCಗೆ ಡೈರೆಕ್ಟಾಗಿ ಬರುವ ರಸ್ತೆ ಇದು. ನಮ್ಮದು ಕೃಷ್ಣ ಮಠಕ್ಕೆ ಹೋಗೋ ದಾರಿ. ಅಲ್ಲಿ ನಮಗೆ ವೆಂಕಟರಮಣ ದೇವಸ್ಥಾನ ಅಂತ ಸಿಗ್ತದೆ ನೋಡಿ. ಇದು ವೆಂಕಟರಮಣ ದೇವಸ್ಥಾನ. ಅದರ ಪಕ್ಕದಲ್ಲಿ ವೆಂಕಟರಮಣ ದೇವಸ್ಥಾನ ಆದಮೇಲೆ ಒಂದು ಸಣ್ಣದಾದ, ಚಿಕ್ಕದಾದ, ಚೊಕ್ಕದಾದ ಒಂದು ಜ್ಯೂಸ್ ಸೆಂಟರ್ ಇದೆ. ಅದರ ಹೆಸರು ಮಹಾಲಸ ಜ್ಯೂಸ್ ಸೆಂಟರ್. ವೀಕ್ಷಕರೇ, ಯಾಕೆ ತಡ, ಈ ಮಹಾಲಸ ಜ್ಯೂಸ್ ಸೆಂಟರ್ನಲ್ಲಿ ಏನು ತಿಂಡಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ, ಎಲ್ಲ ಡೀಟೇಲ್ ನಿಮಗೆ ನಾನು ಕೊಡ್ತೇನೆ. ಬನ್ನಿ ಹೋಗೋಣವೇ? ಯಸ್, ಫಾಲೋ ಮೀ. ವೀಕ್ಷಕರೇ, ಈಗ ಕರೆಕ್ಟಾಗಿ ಸ್ಪಾಟ್ಗೆ ಬಂದಿದ್ದೇವೆ. ಮಾಲಸ ಜ್ಯೂಸ್ ಸೆಂಟರ್ ಅದರ ಒಳಗಡೆ ಇದ್ದೇವೆ. ಅದರ ಮಾಲಕರು ನನ್ನ ಜೊತೆ ಇದ್ದಾರೆ, ನೋಡುವ ಅವ್ರ ಜೊತೆ ಎಲ್ಲ ಡೀಟೇಲ್ ಆಗಿ ಕೇಳುವ. ಸರ್, ತಮ್ಮ ಹೆಸರು? ಉಪೇಂದ್ರ ಭಟ್. ಯಾ, ತಾವು ಓಕೆ. ಈ ಉದ್ಯಮವನ್ನು ಪ್ರಾರಂಭಿಸಿ ತಾವು ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು 6 ವರ್ಷ. 6 ವರ್ಷ ಆಯ್ತು. 6 ವರ್ಷದಿಂದಲೂ ಕೂಡ ಇದೇ ಒಂದು ಉದ್ಯಮದಲ್ಲೇ ಇದ್ದೀರಾ? ಹಿಂದೆ ಏನ್ ಮಾಡ್ಕೊಂಡಿದ್ದೀರಾ ಸರ್? ಹಿಂದೆ ಹೋಟ್ಲ್ ಇತ್ತು. ಇಲ್ಲಿ ಬಾಳೆಹೊನ್ನೂರಲ್ಲಿ. ಅಲ್ಲಿ ಅಂದ್ರೆ ಅಲ್ಲಿ ಹೋಟ್ಲು ಮಾಡಿ ಮತ್ತೆ ಇಲ್ಲಿಗೆ ಬಂದ? ಅಲ್ಲಿ ಹೋಟ್ಲು ಇತ್ತು, ಆಮೇಲೆ ಕಾಫಿ ಪುಡಿ ಅಂಗಡಿ. ಅಲ್ಲಿ ಕಾಫಿ ಪುಡಿ. ಯಾಕೆ ಸರ್ ಆ ಕಾಫಿ ಪುಡಿ ಅಲ್ಲಿನ ಒಂದು ವಾತಾವರಣ ಬಿಟ್ಟು ಇಲ್ಲಿ ಬಿಸಿಲು ವಾತಾವರಣಕ್ಕೆ ಯಾಕೆ ಬಂದ್ರಿ? ಇಲ್ಲಿ ನನ್ನ 2 ಹೆಣ್ಣು ಮಕ್ಕಳಿಗೆ ಇಲ್ಲಿ ಕೊಟ್ಟಿದೆ. ಇಲ್ಲಿ ಖುಷಿ ಅವರಿಗೆ, ಅಲ್ಲಿ ಕೋಲ್ಡ್ ಬೇಡ, ಸಿಗಬೇಕು. ಅದು ಅವರ ಒತ್ತಾಯದಲ್ಲಿ ಇಲ್ಲಿಗೆ ಬಂದು. ನನಗೆ 2 ಹೆಣ್ಮಕ್ಳು. 2 ಹೆಣ್ಣು. ಅವರು ಇಲ್ಲಿಗೆ ಅಪ್ಪ ಅಂತ ಕರೀತಾ ಇದ್ದಾರೆ, ಹಾಗೆ ಇಲ್ಲಿ ಬಂದಿದೆ. ಓಕೆ ಸರ್, ಅದ್ರ ಬಗ್ಗೆ ನಾನು ಮತ್ತೆ ಮಾತಾಡ್ತೇನೆ. ಸರ್, ನಿಮ್ಮ ಈ ಬಾಲ್ಯ ಜೀವನ ಹೇಗಿತ್ತು ಸರ್ ಅಲ್ಲಿ? ನಿಮ್ಮ ಎಲ್ಲಿ ತಾವು? ಬಾಳೆಹೊನ್ನೂರಲ್ಲಿ ಸಣ್ಣದಿನ ಇದೆ, ಕೆಲಸ ಮಾಡ್ಕೊಂಡು ಕೆಲಸ ಮಾಡು. ಏನ್ ಕಲ್ತಿದ್ದೀರಾ ತಾವು? ನಾವು 2ನೇ ಕ್ಲಾಸ್. 2ನೇ ಕ್ಲಾಸ್. ಓಕೆ. ಅದಾದ್ಮೇಲೆ ಕಾಫಿ ಕಾಫಿ ಇದೆ. ಹೌದು. ಓಕೆ. ಅದು ಮಾಡಿ ಮತ್ತೆ ಅಲ್ಲಿಂದ ಇಲ್ಲಿಗೆ ಹೆಣ್ಮಕ್ಳಿಗೆ ಇಲ್ಲಿ ಮದುವೆ ಮಾಡೋ ಕೊಟ್ಟು ಮೇಲೆ ಇಲ್ಲಿಗೆ ಕರೆದು ಇಲ್ಲಿಗೆ ಬಂದೆವು. ಓಕೆ, ಸರಿ. ಓಕೆ ಸರ್, ಈಗ ನಮ್ಮ ವಿಷಯಕ್ಕೆ ಬರುವ. ಸರ್, ಇಲ್ಲಿ ಏನೇನು ತಿಂಡಿ ಮಾಡ್ತೀರಾ? ಇಲ್ಲಿ ಬಟಾಟೆಂಬಡೆ, ಚಟ್ಟಂಬಡೆ, ಗೆಣಸಿನ ಪುಡಿ, ದೊಣ್ಣೆ ಮೆಣಸು, ಸಿಮ್ಲಾ ಮೆಣಸು, ಕಾಲಿಫ್ಲವರ್ ಪಕೋಡ ಎಲ್ಲ. ಇಲ್ಲಿ ನಮ್ಮ ಉಡುಪಿಯ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ? ಇಲ್ಲಿ ಬಟಾಟೆಂಬಡೆ. ಹಾಗಾದ್ರೆ ನಿಮ್ಮ ಇಲ್ಲಿನ ಫೇವರೇಟ್ ಫುಡ್ ಬಟಾಟೆಂಬಡೆಗೆ ಏನೆಲ್ಲ ಎಂತಾದ್ರು ಸ್ಪೆಷಲ್ ಏನಾದ್ರು ನಿಮ್ಮ ಕೈಗುಣ ಎಂತಾದ್ರು ಉಂಟಾ? ಮಿಕ್ಸ್ ಎಲ್ಲ ಹಾಕಿ ಅಲ್ಲ ನಾರ್ಮಲ್ ಹೇಗೆ ಮಾಡ್ತಾರೆ ಹೋಟೆಲ್ ಹಾಗೆ ಮಾಡ್ತಾರೆ? ಇಲ್ಲ, ನಾವು ಸ್ಪೆಷಲ್ ಕೊತ್ತಂಬರಿ ಸೊಪ್ಪು, ಶುಂಠಿ, ಮೆಣಸು ಜಾಸ್ತಿ ಹಾಕಿ ಇದೆಲ್ಲ ಮಾಡಿ ಹಾಗೆ ನಮ್ಮ ಬಟಾಟೆಂಬಡೆ ಫೇಮಸ್. ಹಾಗಾದ್ರೆ ಅಲ್ಲ, ಇಲ್ಲಿ ಉಡುಪಿಗೆ ಬಂದವರು, ನಮ್ಮ ವೆಂಕಟರಮಣ ದೇವಸ್ಥಾನಕ್ಕೆ ಬಂದವರು ಪಕ್ಕದಲ್ಲಿ ಒಂದು 100 ಮೀಟರ್ ಅಂತರದಲ್ಲಿ ತಮ್ಮದೊಂದು ಕ್ಯಾಂಟೀನ್ ಇದೆ, ಮಾಲಸ ಜ್ಯೂಸ್ ಸೆಂಟರ್. ಅದು ಹಿಂದೆ ಜ್ಯೂಸ್ ಸೆಂಟರ್ ಅಂತ ಇತ್ತು, ಈಗ ಮಾಲಸ ಕ್ಯಾಂಟೀನ್ ಅಂತ ಮಾಡ್ಬೋದು ಅಲ್ಲ, ಯಾಕಂದ್ರೆ ಜ್ಯೂಸ್ ಇಲ್ಲ, ಅದನ್ನು ನೀವು ಕ್ಯಾಂಟೀನ್ ಅಂತ ಮಾಡ್ಬೋದು.
ಓಕೆ ಸರ್, ನಿಮ್ ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಓಪನ್ ಆಗುತ್ತೆ? ಈ ಬೆಳಿಗ್ಗೆ ಬೆಳಿಗ್ಗೆ ಏನಿಲ್ಲ, 4 ಗಂಟೆಯಿಂದ 8:30 ಏನಿದ್ರು 4 ಗಂಟೆ ಮೇಲೆ 8:30 ಒಳಗೆ. ಓಕೆ, ಇಲ್ಲಿಯ ವಿಶೇಷ ಒಂದ್ ಜನ ಹೇಳಿದ್ರು, ಯಾಕಂದ್ರೆ ಅಲ್ಲಿಗೆ ಹೋದ್ರೆ ನಿಮ್ಗೆ ಅವಸರ ಪಟ್ರೆ ಏನ್ ಸಿಗಲ್ಲ, ಸ್ವಲ್ಪ ತಾಳ್ಮೆ ಬೇಕು, ಪೇಷನ್ಸ್ ಬೇಕು. ಇಲ್ಲಿಗೆ ಬಂದ್ರೆ ಹೌದಲ್ವಾ? ಯಾಕಂದ್ರೆ ಬಂದು ಸ್ವಲ್ಪ ಕುತ್ಕೊಂಡು ನೀವು ಮಾಡಿ ಕೊಡ್ತೀರಾ, ಅದನ್ನ ನಾವು ತಿನ್ಬೇಕು. ಈ ಕೆಲವು ಕಡೆ ನಾವೆಲ್ಲ ಹೋಗ್ತೇವೆ ಅಂತ, ಈ ಕ್ಯಾಂಟೀನ್ ಆಗಿ ಹೋಟೆಲ್ ಆಗಿ ಹೋಗಿ ಕೂಡ್ರೆ ಎಂತ ಉಂಟು ಅದೆಲ್ಲ ಉಂಟು ಹೇಳ್ತೇವೆ, ಬೇಗ ಬರ್ಬೇಕು, ಬೇಗ ಜೀವನ. ಈಗ ಲೈಫ್ ಸ್ಟೈಲೇ ಹಾಗೆ ಅಲ್ವಾ ಸರ್? ಫಾಸ್ಟ್ ಬೇಕು ನಮ್ಗೆ. ತಮ್ದು ಇದ್ರ ಬಗ್ಗೆ ಒಂದೆರಡು ಮಾತು ಹೇಳಿ, ಯಾಕಂದ್ರೆ ಮುಂಚೆ ಬಂದವರೆಗೆ ಫಸ್ಟ್, ಮುಂಚೆ ಬಂದವರಿಗೆ, ಆಮೇಲೆ ಬಂದು ಕೇಳಿದ್ರೆ ನಾವು ಕೊಡುದಿಲ್ಲ ಸರ್. ಅದೇ ರೀ ಅಂತ ಹೇಳಿ ನೀವು ಈಗ ಒಂದು 10 ಪ್ಲೇಟ್ ಅಂಬಡೆ, ಒಂದು ಚಟ್ಟಂಬಡೆ, ಒಂದು 5 ಪ್ಲೇಟ್ ಎಲ್ಲ ಮಾಡಿ ಯಾಕೆ ಇಡುವುದಿಲ್ಲ? ಯಾವ್ದು ಸಣ್ಣಾಗಿ ರುಚಿ ಹೋಗ್ತದೆ, ರುಚಿ ಹೋಗ್ತದೆ. ರುಚಿ ನಿಮ್ಗೆ ಮೇನ್ ಅಲ್ಲ? ನಮ್ಗೆ ವ್ಯಾಪಾರಕ್ಕಿಂತ ಮುಂಚೆ ಗಿರಾಕಿಗೆ ರುಚಿಗೆ ರುಚಿ ಬೇಕು. ಗಿರಾಕಿಗೆ ನಾವು ಒಳ್ಳೆ ರೀತಿಯ ಒಂದು ಒಳ್ಳೆ ಫುಡ್ ಕೊಡ್ಬೇಕು. ಅವ್ರ ಮನೆಗೆ ಹೋಗಿ ಕೂಡ ಹೇಳ್ಬೇಕು, ಸೂಪರ್ ಮಾಡ್ತಾರೆ ಮಾರೆ. ಅದು ಕೂಡ ನಾವು ಎಂತ ಫಾಸ್ಟ್ ಜೀವನದಲ್ಲಿ ಬಂದು ಬೇಗ 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 ಬೇಕಂತ ಹೇಳ್ತೀವಿ. ಅದಕ್ಕೆ ಮನೆಗೆ ಹೋಗಿ ನಮ್ಗೆ ಶಾಂತ ಆಗ್ತದೆ, ರಾತ್ರಿ ಕೂಡ ಒಳ್ಳೆ ಫುಡ್ ಸಿಗ್ತದೆ ಅಂತ. ಹೌದಲ್ವಾ? ಖಂಡಿತ. ಓಕೆ, ಸಂಜೆ ಹಾಗಾದ್ರೆ 4 ಗಂಟೆಯಿಂದ 8:30 ಒಳಗೆ. ಈ ಬೆಳಗಿನ ಹೊತ್ತು ತಾವು ಏನ್ ಮಾಡ್ತೀರಾ? ಬೆಳಗಿನ ಹೊತ್ತು ಇದೆಲ್ಲ ರೆಡಿ ಮಾಡ್ತೀವಿ. ರೆಡಿ ನೀವೇ ರೆಡಿ ಮಾಡುದ? ನಿಮ್ಮ ಅರ್ಧಾಂಗಿ ಏನಾದ್ರು? ಅವರು ಪಾತ್ರೆ ಎಲ್ಲ ತೊಳೆಯೋದು ಎಲ್ಲ. ಅರ್ಧಾಂಗಿ ಹೆಸರು ಉಮಾ ಭಟ್. ಉಮಾ ಭಟ್. ಓಕೆ, ನೀವು ಅಂದ್ರೆ ಈಗ ಅವರೆಲ್ಲ ಇದಕ್ಕೆ ಪ್ರಿಪರೇಷನ್ಗೆಲ್ಲ ಅವ್ರು ರೆಡಿ ಮಾಡ್ತಾರೆ, ನೀವು ಕೂಡ ಅವ್ರ ಜೊತೆ ಇದು ಮಾಡ್ತೀರಾ? ಓಕೆ ಸರ್, ನಮ್ಮ ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ? ಮಕ್ಕಳು ಬೆಳಿಗ್ಗೆ ಅಂಬಾಗಿಲಿಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ. ಓಕೆ, ಅವರಿಗೆ ಪ್ಲೇವುಡ್ ಅಂಗಡಿ ಇದೆ. ಓಕೆ, ಮತ್ತೆ ಬೆಳಿಗ್ಗೆ ಮಣಿಪಾಲ ಇದು ಮದುವೆ ಮಾಡಿಕೊಟ್ಟಿವಿ ಸಣ್ಣವಳಿಗೆ. 2 ಮಕ್ಕಳು? 2 ಹೆಣ್ಣು ಮಕ್ಕಳು. ಅವರಿಗೆ ಗೇರಿ ಬೀಜ ಫ್ಯಾಕ್ಟರಿ. ಓಕೆ ಓಕೆ ಸರ್, ತಮ್ಮ ಮನೆ ಇಲ್ಲಿಯಾ? ಇದ್ರ ಹಿಂದೆ ಮನೆ ತಮ್ಮ. ಓಕೆ, ಈ ಉಡುಪಿಯ ಜನತೆಗೆ ಯಾಕಂದ್ರೆ ಎಷ್ಟು ಕೊಟ್ಟರು ಸಾಕಾಗಲ್ಲ, ಹೌದಾ? ಏನು ವೆರೈಟಿ ಮಾಡಿ ಕೊಡಿ, ನೀವು ಏನು ತಿಂಡಿ ಕೊಡಿ, ಆದ್ರೂ ಕೂಡ ಇನ್ನು ಬೇಕು ಬೇಕಂತ ಹೇಳ್ತಾರೆ. ಈ ಉಡುಪಿಯ ಜನ ತಮ್ಮ ಒಂದು ಹೋಟೆಲ್ಗೆ ಹೇಗೆ ಒಂದು ಸಂಪರ್ಕದಲ್ಲಿದ್ದಾರೆ? ಒಳ್ಳೆಯ ಸಂಪರ್ಕದಲ್ಲಿದ್ದಾರೆ. ನಾವು ಅವರು ಫೋನ್ ಮಾಡಿದರೆ ಮಾಡಿ ಕೊಡ್ತೀವಿ. ಓಕೆ, ಅವರು ಬರೋದ್ರೊಳಗೆ ರೆಡಿ ಮಾಡಿ ಫೋನ್ ಸಹ ಇದು ಮಾಡಿ ಕೊಡ್ಬೋದು. ಓಕೆ, ವೀಕ್ಷಕರೇ ಕೇಳಿದ್ರಲ್ಲ, ಇವರ ಫೋನ್ ನಂಬರ್ ಅನ್ನು ನಾವು ಟಿವಿ ಸ್ಕ್ರೀನ್ ಅಲ್ಲಿ ಹಾಕ್ತೀವಿ. ನಿಮ್ಗೆ ಅರ್ಜೆಂಟ್ ಏನಾದ್ರು ಬೇಕಿದ್ದರೆ ಇಲ್ಲಿಗೆ ಬಂದು ಕಾಯ್ಬೇಡಿ, ಯಾಕಂದ್ರೆ ಅಲ್ಲಿ ದಯವಿಟ್ಟು ಫೋನ್ ಮಾಡಿ. ಇಲ್ಲಿ ನಿಯರೆಸ್ಟ್ ಆದ್ರೆ ಫೋನ್ ಮಾಡಿ ಬರಲೇಬೇಕು, ಬರದೆ ಮಾತ್ರ ಕೂತ್ಕೊಳ್ಬೇಡಿ. ಯಾಕಂದ್ರೆ ಹೇಳಿ ಆ ನಂಬರ್ಗೆ ಫೋನ್ ಮಾಡಿ ಒಂದು 5 ನಿಮಿಷದಲ್ಲಿ ನಿಮ್ಗೆ ಏನ್ ಬೇಕು ಅವ್ರು ರೆಡಿ ಮಾಡಿ ಇಡ್ತಾರೆ, ಬಂದು ಕೊಂಡೋಗಿ. ಇಲ್ಲಾದ್ರೆ ಇಲ್ಲಿಗೆ ಬಂದು ಕುತ್ಕೊಂಡು ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ನೋಡಿ ಫ್ರೆಶ್ ಅಲ್ಲಿಯೇ ಮಾಡಿ ಅಲ್ಲಿಯೇ ಕಟ್ಟಿ ನಿಮ್ಗೆ ಕೊಡ್ತಾರೆ. ದಯವಿಟ್ಟು ಮನೆಗೆ ಹೋಗಿ ತಗೊಂಡು ಹೋಗಿ. ಓಕೆ ಸರ್, ಕರೆಕ್ಟ್ ಅಲ್ಲ? ಎಸ್. ಈಗ ನನಗೆ ಏನು ಕೊಡ್ತೀರಾ? ಬಟಾಟಂಬಡೆ. ಬಟಾಟಂಬಡೆ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ದು ಬಟಾಟಂಬಡೆ. ನೋಡಿ, ಬಟಾಟಂಬಡೆ ಹೇಳುವಾಗ್ಲೇ ಹೀಗೆ ಅಂತ ಹೇಳಿದ್ರು. ಹಾಗಾದ್ರೆ ಬಟಾಟಂಬಡೆ ಸಖತ್ತಾಗಿರ್ಬೇಕು. ನೋಡುವ, ನಾವು ಕೂಡ ಒಂದು ತಿಂದು ನೋಡುವ ಇವರ ಬಟಾಟಂಬಡೆ ಹೇಗಿದೆ ಅಂತ. ವೀಕ್ಷಕರೇ, ಬಟಾಟಂಬಡೆ ರೆಡಿ ಆಯಿತು. ನೋಡಿ, ಆ ಸ್ಮೆಲ್ ಏನೋ ಸಖತ್ತಾಗಿ ಬರ್ತಾ ಇದೆ. ಈಗ ಒಂದೇ ಬಾಕಿ ನಾನೀಗ ತಿನ್ನೋದು ಮತ್ತು ನಿಮಗೆ ಟೇಸ್ಟ್ ಹೇಗೆ ಅಂತ ಹೇಳೋದು. ಓಕೆ, ಎಸ್. ನೋಡಿ, ಬಟಾಟ ಅಂಬಡೆ ಸಖತ್ತಾಗಿದೆ. ಇದೊಂದು ಪ್ಲೇಟಿಗೆ ಎಷ್ಟು ಆಗ್ತಿದೆ ಸರ್? 4 25 ರೂಪಾಯಿಗೆ 4. ಸೇಮ್ ರೇಟ್ ಎಲ್ಲದಕ್ಕೂ ಒಂದೇ. ಎಸ್, ಏನೇ ತಗೊಂಡ್ರು 25 ರೂಪಾಯಿ. ಬಟಾಟಂಬಡೆ 4 ಬರುತ್ತೆ, ಚಟ್ಟಂಬಡೆ ಕೂಡ 4 ಬರುತ್ತೆ. ಎಲ್ಲಾನು 4 ಪೀಸ್. ಇಲ್ಲ, ದೊಡ್ಡ ಮೆಣಸು ಪೋಡಿ ಎಲ್ಲ 6-7 ಪೀಸ್. 6-7 ಬರ್ತದೆ. ಎಲ್ಲ ಕ್ವಾಂಟಿಟಿ ಜಾಸ್ತಿ ಕೂಡ ಇದೆ. ಓಕೆ, ನೋಡುವ ಬಟಾಟಂಬಡೆ. ಎಸ್, ವೀಕ್ಷಕರೇ, ಬಟಾಟೆ ಅಂಬಡೆ ಸಖತ್ತಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಇದು ಮಾಡುವ ರೀತಿ ತುಂಬಾ ಸಖತ್. ನೋಡಿ, ಫಿಲ್ಮ್ ಅಂತ ಹೇಳಿದರೆ ಉಪೇಂದ್ರ ಹೇಗೆ ಸೂಪರ್ ಹಿಟ್ ಆದ ಫಿಲ್ಮ್ ಡೈರೆಕ್ಷನ್ ಎಲ್ಲ ಮಾತನ್ನು, ಹಾಗೆ ನಮ್ಮ ಈ ಬಟಾಟಂಬಡೆ ಮಾಡುವ ಒಂದು ರೀತಿ ನೀತಿಯಲ್ಲಿ
ನಮ್ಮ ಈ ಉಪೇಂದ್ರ ಭಟ್ ಅವರು ತುಂಬಾ ಫೇಮಸ್ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಖಂಡಿತವಾಗ್ಲಿ ನೀವೊಮ್ಮೆ ಇವರ ಕ್ಯಾಂಟೀನ್ಗೆ ಬಂದು ಚಟ್ಟಂಬಡೆ ಇಲ್ಲಂದರೆ ಬಾಟಂಬಡೆ ತಿಂದು ಹೋಗಲೇಬೇಕು. ಅದು ಕೂಡ ಪ್ಲೇಟಿಗೆ, ಒಂದು ಪ್ಲೇಟಲ್ಲಿ 25 ರೂಪಾಯಿ ಬಾಟಂಬಡೆ ಮತ್ತು ಚಟ್ಟಂಬಡೆ ಮತ್ತು ಮೆಣಸು ಅದೆಲ್ಲ ಸಮಥಿಂಗ್ ಏನಿದ್ರು 6, 7, 8 ಕೊಡ್ತಾರಂತೆ. ಆದರೂ ಕೂಡ ನಿಮಗೆ ಇಲ್ಲಿ ಬಂದು ಸ್ವಲ್ಪ ತಾಳ್ಮೆ ಬೇಕು ಅಷ್ಟೇ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ ಹಾಗೆ. ವೀಕ್ಷಕರೇ ನೋಡಿ, ಉಪೇಂದ್ರ ಭಟ್ ಅವರು ನನ್ನ ಜೊತೆ ಇದ್ದಾರೆ. ಆದರೂ ಕೂಡ ಅವರ ಅರ್ಧಾಂಗಿಯವರು. ಮೇಡಮ್, ತಮ್ಮ ಹೆಸರು? ಉಮಾ ಭಟ್ ಸರ್. ಮೇಡಮ್, ನಿಮಗೆ ಈ ನಿಮ್ಮದೊಂದು ಕ್ಯಾಂಟೀನ್ ಬಿಸ್ನೆಸ್ ಹೇಗೆ ಆಗ್ತದೆ? ಈಗ ನೀವು ಇಬ್ಬರು ಕೂಡ ಒಟ್ಟಿಗೆ ಒಂದು ಅನ್ಯೋನ್ಯತೆಯಿಂದ ಮಾಡ್ತಾ ಇದ್ದೀರಾ, ಹೌದಲ್ವಾ? ಹೇಗೆ ಒಂದು ಇದರಲ್ಲಿ ಗಮ್ಮತ್ತಾಗ್ತದ? ಯಾಕಂತ ಹೇಳಿದರೆ ಖುಷಿ ಆಗುತ್ತೆ. ಅವರು ನನಗೆ ಹೆಲ್ಪ್ ಮಾಡ್ತಾರೆ, ನಾನು ಅವರಿಗೆ ಹೆಲ್ಪ್ ಮಾಡ್ತೇನೆ ಅಲ್ಲ. ಹಾಗೆ ಮಾಡಿ ನಿಮ್ದೊಂದು ಕ್ಯಾಂಟೀನ್ ಮುಂದುವರಿಯುತ್ತಾ ಹೋಗ್ತದೆ. ಓಕೆ. ಎಲ್ಲ ಹೇಳ್ತಾರೆ ಈ ಕ್ಯಾಂಟೀನ್ ಹೋಟೆಲ್ ಇದ್ರೆ ನಮ್ಗೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕೆ, ಎಲ್ಲಿಗಾದ್ರೂ ಹೊರಗಡೆ ಹೋಗ್ಲಿಕ್ಕೆ ತುಂಬಾ ಅಡಚಣೆ ಆಗ್ತದೆ ಅಂತ ಹೇಳ್ತಾರೆ. ಅದು ನಿಜನಾ? ಇಲ್ಲ, ನನಗೆ ಎಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ, ಹೋಗುವಲ್ಲೆಲ್ಲ ಹೋಗ್ಲಿಕ್ಕೆಲ್ಲ ಬಿಡ್ತಾರೆ. ಕ್ಯಾಂಟೀನಲ್ಲೇ ಇರಬೇಕು ಹಾಗೇನಿಲ್ಲ, ಎಲ್ಲ ಇವ್ರು ಮಾಡ್ತಾರೆ. ಇವರಿಗೆ ಹೋಗ್ಲಿಕ್ಕೆ ಇದ್ರೆ ಇವ್ರು ಹೋಗ್ತಾರೆ, ನೀವೇನಾದ್ರೂ ಇಲ್ಲಿ? ಇಲ್ಲ, ಇವ್ರು ಸ್ವಲ್ಪ ಕಮ್ಮಿ, ನನಗೆ ಕಳಿಸ್ತಾರೆ. ನಿಮ್ಗೆ ಕಳಿಸ್ತಾರೆ. ಏನಿದ್ರು ಫಂಕ್ಷನ್ ಎಲ್ಲ ಏನಿದ್ರು ನೀವೇ ಹೋಗ್ತೀರಾ, ಹೌದಾ? ಯಾಕಂದ್ರೆ ಒಂದು ಮಾತಿದೆ, ಎಂತ, ಗಂಡನ ಹಿಂದೆ ಹೆಂಡತಿ ಇರ್ಲೇಬೇಕು, ಇದ್ರೆ ನೀವೊಂದು ಸ್ಟ್ರಾಂಗ್, ಹೌದಾ? ಒಂದು ಮನೆಗೆ ಹೇಗೆ ಪಂಚಾಂಗ ಒಂದು ಗಟ್ಟಿಯ, ಅದ್ರ ಮೇಲೆ ಹೇಗೆ ಕಲ್ಲುಗಳೆಲ್ಲ ಇಡ್ತಾ ಹೋಗ್ತೇವೆ, ಒಂದು ಮನೆ ಆಗ್ತದ ಸುಂದರ. ಹಾಗೇನೆ ಗಂಡನ ಹಿಂದೆ ಒಂದು ನಾರಿ ಇದ್ರೆ ಅದರ ಒಂದು ಬಲವೇ ಬೇರೆ, ಹೌದಲ್ವಾ? ಓಕೆ ಮೇಡಮ್, ಓಕೆ. ನಮ್ಮ ವೀಕ್ಷಕರಿಗೆ ತಾವೊಂದು ಏನು ಹೇಳ್ತೀರಾ ನಿಮ್ಮ ಕ್ಯಾಂಟೀನ್ ಬಗ್ಗೆ? ಜಸ್ಟ್ ಒಂದು ಹೇಳಿ. ನಮ್ಮದು ಕ್ಯಾಂಟೀನಿಗೆ ಎಲ್ಲ ಬಂದು ಹೋಗಿ ವಿಶೇಷವಾಗಿ ತಿಂಡಿಗಳನ್ನು ಮಾಡ್ತೇವೆ. ಬಟಾಟಂಬಡೆ, ಚಟ್ಟಂಬಡೆ, ಮೆಣಸಿನ ಬಜ್ಜಿ ಎಲ್ಲ ರುಚಿಯಾಗಿ ಬಿಸಿ ಮಾಡಿಕೊಡ್ತೇವೆ. ಎಷ್ಟು ಅನ್ಯೋನ್ಯತೆವಾದ ಒಂದು ಮಾತು, ಅರ್ಥಗರ್ಭಿತವಾಗಿ. ಅವರಿಗೆ ಮಾತಾಡಿಗೆ ಸ್ವಲ್ಪ ಮುಜುಗರ, ಹೌದಲ್ಲ? ಮಾತು ಕಡಿಮೆ, ಕೆಲಸ ಜಾಸ್ತಿ, ಕೆಲವರು ಹಾಗೆ ಅಲ್ಲ. ಓಕೆ, ಸೂಪರ್ ಆಗಿ ಮಾತಾಡಿದ್ರು. ನೋಡುವ ಇನ್ನು ಏನೆಲ್ಲ ವಿಶೇಷತೆಗಳನ್ನೆಲ್ಲ ನಿಮಗೆ ಹೇಳ್ತೇನೆ. ವೀಕ್ಷಕರೇ, ತುಂಬಾ ಸಖತ್ತಾಗಿ ತಿಂಡಿ ಮಾಡ್ತಿದ್ದಾರೆ, ಆದರೂ ಕೂಡ ಮಾರ್ತಾ ಇದ್ದಾರೆ. ನಾವು ಕೂಡ ಅದನ್ನು ತುಂಬಾ ಸಖತ್ತಾಗಿ ತಿಂದ್ವಿ. ಹಾಗೆಯೇ ತಿನ್ನುತ್ತಾ ಇಲ್ಲಿಬ್ಬರು ಗ್ರಾಹಕರಿದ್ದಾರೆ, ಅವ್ರ ಜೊತೆ ಕೇಳುವ ಇವರು ಮಾಡಿದಂಥ ತಿಂಡಿ ಹೇಗೆ ಆಗ್ತದೆ, ಹೇಗೆ ಸಖತ್ತಾಗಿ ಟೇಸ್ಟ್ ಇದೆ ಅಂತ ಎಲ್ಲ ಡೀಟೇಲ್ ಅವ್ರ ಹತ್ರ ಕೂಡ ಕೇಳುವ, ಏನು ಆನ್ಸರ್ ಸಿಗುತ್ತೆ ನೋಡಿ. ಸರ್ ನಮಸ್ಕಾರ. ಎಸ್, ತಮ್ಮ ಹೆಸರು ಸರ್? ದಯಾನಂದ ಶೆಣೆ. ಸರ್, ನೀವು ಇಲ್ಲಿಗೆ ಯಾವಾಗಲೂ ಬರ್ತಾ ಇರ್ತೀರಾ? ಯಾವಾಗಲೂ ಹೇಗೆ ಆಗ್ತದೆ ಸರ್ ತಿಂಡಿ? ಇದು ಚಟ್ಟಂಬಡೆ ಇದೆ, ಸ್ವಲ್ಪ ನನಗೆ ಜಾಸ್ತಿ ಪ್ಲೇಟ್ ಕೊಂಡೋಗಿ ನಾನು ಮನೆಯವರೆಲ್ಲ ಚಟ್ಟಂಬಡೆ ಯಾವಾಗಲೂ ಚಟ್ಟೆ ಇರ್ತದೆ ಅಲ್ಲ? ಚಟ್ಟಂಬಡೆ ಅದು ಭಾರಿ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಒಳ್ಳೆ ಸಾಧು ಮನುಷ್ಯ. ಓಕೆ, ಹೌದು, ಸರ್ವಿಸು ಒಳ್ಳೇದಿದೆ. ಬಿಸಿ ಮಾಡಿಕೊಡ್ತಾರೆ. ಅಲ್ಲಿ ಇಲ್ಲಿ ಅದೊಂದು ವಿಶೇಷ ಏನಂದ್ರೆ, ಇಲ್ಲಿ ಬಂದು ಬೇಗನೆ ನಂಗೆ ಅರ್ಜೆಂಟ್ ಆಗ್ತದೆ, ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಇಲ್ಲಿಗೆ ಹೋಗ್ಲಿಕ್ಕೆ ಅಂತ ಹೇಳಿ ರಪ್ಪನೆ ತಗೊಳ್ಳುವಾಗ ಇಲ್ಲ, ಬಿಸಿ ಮಾಡಿ ಸ್ವಲ್ಪ ಕೂತು ಅವರನ್ನು ನೋಡಿ ತಗೊಂಡು ಹೋಗ್ಬೇಕು. ಅರ್ಜೆಂಟಿಗೆ ಆಗುದಿಲ್ಲ. ಮತ್ತೆ ಬಹಳ ಒಳ್ಳೆ ಸಾಧು ಮನುಷ್ಯ. ಓಕೆ ಸರ್, ಒಳ್ಳೆ ಇದು ತಿಂಡಿ ಎಲ್ಲ ತಂದು. ತಾವು ಎಷ್ಟು ಸಮಯದಿಂದ, ವರ್ಷದಿಂದ ಬರ್ತಾ ಇದ್ದೀರಾ? ಅವ್ರದ್ದು ಸ್ಟಾರ್ಟ್ ಆದ್ರಿಂದ 3 ವರ್ಷದಿಂದ. 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇರ್ತೇನೆ. ನೀವು ಬರ್ತೀರಾ? ಕೆಲವು ಸರ್ತಿ ಅವರು ಈಗ ಇವತ್ತು ನೋಡಿ ಚಟ್ಟಂಬಡೆ ಮಾಡಿದ್ದೇನೆ ಬನ್ನಿ ಹೇಳಿದ್ರು. ಹಾಗೆ, ಹೌದು, ಫೋನ್ ಮಾಡಿ ಹೇಳ್ತಾರೆ. ನಿಮ್ಮ ಫೇವರೇಟ್? ನಾನು ಚಟ್ಟಂಬಡೆ, ಅದು ನನ್ನ ಫೇವರೇಟ್. ಅವರು ಫೋನ್ ಮಾಡಿ ಹೇಳ್ತಾರೆ. ನಿಮಗೆ ನನ್ನ ಮತ್ತೆ ಮಗಳು ಬ್ಯಾಂಗ್ಳೂರಿನಲ್ಲಿದ್ದಾಳೆ, ಅವಳು ಇಲ್ಲಿ ಬಂದ್ರು ಇಲ್ಲಿ ಚಟ್ಟಂಬಡೆ ಫೇವರೇಟ್. ಓಕೆ ಸರ್, ಭಾರಿ ಒಳ್ಳೆ ಮನುಷ್ಯ, ಒಳ್ಳೆ ಬಿಸ್ನೆಸ್ ಆಗಲಿ ಅದು ಅಲ್ಲ, ದೇವರದ್ದು ಖಂಡಿತವಾಗಿ. ಓಕೆ ಸರ್, ಥ್ಯಾಂಕ್ ಯು ಸರ್.
ಯಾವ ಹೋಟೆಲ್ಗೆ ಹೋದರೂ ಒಂದು ಪ್ಲೇಟಿಗೆ 2 ಕೊಡೋದು. ಇಲ್ಲಿನ ವಿಶೇಷತೆ ಒಂದು ಪ್ಲೇಟಿಗೆ 4. ಸರ್, ಒಂದು ಪ್ಲೇಟಿಗೆ 4 ಎಷ್ಟು ರೂಪಾಯಿ? 25. ನೋಡಿ, ಒಂದು ಪ್ಲೇಟಿಗೆ 4, 25 ರೂಪಾಯಿ. ಸಖತ್ತಾಗಿದೆ. ಯಾಕಂದರೆ ಫ್ರೆಶ್ ಅಂತ ಹೇಳಬೇಕಾದ್ರೆ, ಫ್ರೆಶ್ ಅಂತ ತಿನ್ನಬೇಕಾದ್ರೆ ಇಲ್ಲಿಗೆ ಬಂದು ಸೆಕೆ ಆದರೆ ಸ್ವಲ್ಪ ವಿಶ್ರಾಂತಿ ಪಡೆದು ಇಲ್ಲಿ ತಿನ್ನಬೇಕು. ಆಗ ಮಾತ್ರ ನಿಮಗೆ ಅದರದ್ದೊಂದು ರುಚಿ ಗೊತ್ತಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಗಲ್ಲಿ ಫುಡ್. ಮಾಲಸ ಜ್ಯೂಸ್ ಸೆಂಟರ್, ಉಡುಪಿ ಶ್ರೀಕೃಷ್ಣ ಮಠದ ಎದುರುಗಡೆ ವೆಂಕಟರಮಣ ದೇವಸ್ಥಾನದ ಹತ್ತಿರ. ವೀಕ್ಷಕರೇ, ನಿಮ್ಮ ಊರಲ್ಲಿ ಕೂಡ ಇಂಥದ್ದೇ ಸ್ಪೆಷಲ್ ತಿಂಡಿ ಮಾಡುವಂತಹ ಒಂದು ಕ್ಯಾಂಟೀನ ಹೋಟೆಲ ಇದ್ದರೆ ದಯವಿಟ್ಟು ನಿಮ್ಮ ಎದುರುಗಡೆ ಇರುವ ಟಿ ವಿ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಲ್ಲಿಗೆ ಕರೆ ಮಾಡಿ. ನಿಮ್ಮ ಊರಿಗೂ ಕೂಡ ನಾವು ಖಂಡಿತವಾಗಿಯೂ ಬರ್ತೇವೆ. ಈಗ ಕಾರ್ಯಕ್ರಮವನ್ನು ಮುಗಿಸುವ ನಮ್ಮ ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರ ಗಲ್ಲಿ ಫುಡ್ ಕಾರ್ಯಕ್ರಮದ ಕಡೆಯದಾಗಿ ಇವರಿಗೊಂದು ಸ್ಮರಣಿಕೆ ಕೊಡುವಂಥ ಕ್ರಮ. ಓಕೆ ಸರ್, ನಮ್ಮ ಸ್ಪಂದನ ಟಿ ವಿ ವತಿಯಿಂದ ನಿಮಗೆ ಒಂದು ಸ್ಮರಣಿಕೆ. ಓಕೆ, ಆಗಲಿ. ದೇವರು ಇನ್ನೂ ಕೂಡ ಇವರ ವ್ಯಾಪಾರ ಉತ್ತಮವಾಗಿ ಅಭಿವೃದ್ಧಿಯಾಗಲಿ. ಹೀಗೇನೆ ಜನಗಳು ಬಂದು ತಗೊಂಡು ಹೋಗಿ ತುಂಬಾ ಇನ್ನೂ ಕೂಡ ಹೆಚ್ಚಿನ ನಿಮಗೆ ಲಾಭ ಕೊಟ್ಟು ಎಲ್ಲರಿಗೂ, ಮನೆಯವರಿಗೂ ಕೂಡ ನಿಮಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಭಗವಂತನಂತ ಪ್ರಾರ್ಥಿಸುವ. ಓಕೆ, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮ. ಎಸ್. ವೀಕ್ಷಕರೇ, ನಮ್ಮ ಈ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತು. ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಶಂಕರ್ಪುರ ಇವರು ಅರ್ಪಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ಈ ವಾರ ನೋಡಿದ್ರಲ್ಲ, ಮಾಲಸ ಕ್ಯಾಂಟೀನ್ ಉಡುಪಿಯಲ್ಲಿ. ಮುಂದಿನ ವಾರ ಇನ್ನೊಂದು ಹೊಸತೊಂದು ಗಲ್ಲಿ ಫುಡ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ, ರಾಕೇಶ್ ಕಡ್ಪಾಡಿ. ಅಲ್ಲಿವರೆಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಸ್ಪಂದನ ಗಲ್ಲಿ ಫುಡ್ ಪ್ರಾಯೋಜಕರು ಮಹಿಮಾ ಕೋಕೋನಟ್ ಆಯಿಲ್ ಸುಭಾಷ್ ನಗರ ಉಡುಪಿ.